ಇವಾಗ ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಒಂದು ಲೈಟ್ ಆಗಿರುವಂತ ಟೆನ್ಷನ್ ಕೂಡ ಇದೆ. ಸ್ವಾಮಿ ವರವಜ್ಜ ಮಲಿಂಗೇಶ್ವರ. ನಾನು ಹಿಂಗೆ ಬಂದ್ಬಿಟ್ಟೆ, ಆ ಕಡೆಯಿಂದ ಬರಬೇಕಿತ್ತು. ಇಲ್ಲ, ಅಲ್ಲೋಗ್ಬೇಕು. ಪಾರ್ಲೆಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ ಇರೋ ಟೋಲ್ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಟೀಮ್ ಆಲ್ರೆಡಿ ಬಂದಿದೆ. 6:30 ಹೇಳಕ್ಕಿದೆ, ನಾನೊಂದು 5 ನಿಮಿಷ ಲೇಟು. ಸೊ ಆನ್ ದ ಟೈಮ್, ಆಲ್ವೇಸ್ ಅವರು ಪಂಕ್ಚುವಲ್ ಆಗಿದ್ದಾರೆ ಟೈಮಲ್ಲಿ. ಸೊ ನಮ್ಮ ಜರ್ನಿ ಮನೆಯಿಂದ ಸ್ಟಾರ್ಟ್ ಆಯಿತು. ಮನೆಯಿಂದ ಚೈನ್ ಲೂಬ್ ಎಲ್ಲ ಮಾಡಿಕೊಂಡು ಫ್ಯೂಲ್ ಅಪ್ ಮಾಡಿಕೊಂಡೆ. 1000 rupees ಅಲ್ಲ 10 ಲೀಟ್ರ್ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ. ಸೊ ಪಾರ್ಲೆಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಟೋಲ್ ಹತ್ರ ಎಲ್ಲರೂ ಟೀಮ್ ಅಪ್ ಆಗಿದ್ವಿ. ಸೊ ಗೈಡರ್, ನಮ್ಮ ಟೀಮ್ ಲೀಡರ್ಸ್ ನಮಗೆ ಏನೇನು ಪ್ಲ್ಯಾನಿಂಗ್, ಯಾವ ಥರ ಹೋಗ್ತಾ ಇದ್ದೀವಿ, ಯಾವ ಲೊಕೇಶನ್ನು ಏನು ಅನ್ನೋದನ್ನ ನಮಗೆ ಹೇಳಿದ್ದಾರೆ. ಸೊ ನನಗೆ ಇವಾಗ ಇರೋ ಫೀಲಿಂಗ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಯಾಕೋ ಸಮಥಿಂಗ್ ಅಜೀಬ್ ಫೀಲ್ ಆಗ್ತಿದೆ. ಯಾಕೆಂದರೆ ಫಸ್ಟ್ ಟೈಮ್ ಹೋದಾಗ ಆ ಒಂದು ಜಾಲಿನೆಸ್ ಅಥವಾ ಒಂದು ಎಕ್ಸೈಟ್ಮೆಂಟ್ ಇತ್ತು. ಇವಾಗ ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಒಂದು ಲೈಟ್ ಆಗಿರುವಂಥ ಟೆನ್ಷನ್ ಕೂಡ ಇದೆ. ಹೆಂಗಪ್ಪ, ಎಲ್ಲಿ ಹೋಗಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಹೆಂಗೆ, ಯಾಕೋ ಗೊತ್ತಿಲ್ಲ. ಅಲ್ಲೊಂದು ಲೈಟ್ ಆಗಿರೋ ಒಂದು ಟೆನ್ಷನ್ ಫೀಲ್ ಆಗ್ತಾ ಇದೆ ನನಗೆ ಇನ್ಸೈಡ್. ಸೊ ನಮ್ಮ ಇವತ್ತಿನ ರೈಡ್ ಟುವರ್ಡ್ಸ್ ತುಮಕೂರು ವಾಚ್ ಟವರ್ ಆ್ಯಂಡ್ ಆಂಜನೇಯ ಸ್ಟ್ಯಾಚ್ಯೂ. ಸೊ ಆ ಪ್ಲೇಸ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅದು, ತುಂಬ ಜನರಿಗೆ ಎಕ್ಸ್ಪ್ಲೋರ್ ಆಗದೇ ಇರೋವಂಥ ಪ್ಲೇಸ್. ವಿ ಆರ್ ಎಕ್ಸ್ಪ್ಲೋರಿಂಗ್ ದ್ಯಾಟ್ ಒನ್. ಸೊ ಇಲ್ಲಿಂದ ನಿಯರ್ಲಿ 100 ಕಿಲೋಮೀಟ್ರ್ ಆಗುತ್ತೆ ರೈಡು ಒನ್ ಸೈಡು. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಪಾಯಿಂಟ್ವರೆಗೂ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ಇಲ್ಲಿಂದ 30 to 45 ಕಿಲೋಮೀಟರ್ ಇದೆ. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೆನ್ ವಿ ವಿಲ್ ಸ್ಟಿಕ್ ಆನ್ ಟು ಅವರ್ ಡೆಸ್ಟಿನೇಷನ್. ಸೊ ಗೈಸ್, ಎಲ್ಲರೂ ಗೆರಪ್ ಆಗಿ ಬಂದಿದ್ದಾರೆ. ನಿಯರ್ಲಿ 15 ರೈಡರ್ಸ್ ವಿ ಹ್ಯಾವ್ ರೈಟ್ ನಾವ್. ಆ್ಯಂಡ್ ಲೆಟ್ಸ್ ಸಿ, ತುಂಬ ಟ್ರಾಫಿಕ್ ಇದೆ ಇವತ್ತು. ನಮ್ಮ ಪಕ್ಕದಲ್ಲಿ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ, ಸಖತ್ತಾಗಿದೆ. ಆ್ಯಕ್ಚುಲಿ ನಾವು ಊರಿಗೆ ಹೋಗುವಾಗೆಲ್ಲ ನಮಗೆ ಇದು ರೋಡಕ್ಕೆ ಸಿಗುತ್ತೆ. ನನ್ನ ಲೆಫ್ಟ್ ಸೈಡ್ಗಿದೆ. ಸೊ ನಮ್ಮ ಜೊತೆಗೆ ಆ್ಯಕ್ಚುಲಿ ನಾನು ರಾಹುಲ್ ಮತ್ತು ಪ್ರಭಾಕರ್ನು ಇನ್ವೈಟ್ ಮಾಡಿದ್ದೆ. ಬಟ್ ರಾಹುಲ್ ಬೆಳಗ್ಗೆಯಿಂದ ಫೋನೇ ಎತ್ತೇ ಇಲ್ಲ ಗುರು, ನೈಟಿಂದ. ಪ್ರಭಾಕರು ನಮ್ಮ ಹಿಂದ್ಗಡೆ ಇದ್ದಾರೆ. ಸೊ ಪ್ರಭಾಕರು ಒಂದ್ಸಲ ಕನ್ಫರ್ಮ್ ಮಾಡ್ಬಿಟ್ರೆ ಬಂದ್ಬಿಡ್ತಾನೆ. ಆ ಟೈಮಿಗಿಂತ ಮುಂಚೆನೇ ಇರ್ತಾನೆ, ಬೇಕಂದ್ರೆ ನನಗಿಂತ ಮುಂಚೆನೇ ಬಂದಿದ್ದ. ಖುಷಿ ಆಗುತ್ತೆ ಬೈಕ್ಸ್ ನೋಡಿದ್ರೆ ಮಕ್ಕಳಿಗೆ. ನಾವು ಅದೇ ಥರ ಇದ್ವಿ ಸ್ಕೂಲ್ ಟೈಮಲ್ಲಿ. ಈ ಥರ ನಮ್ಮೂರಲ್ಲಿ ಹೆಂಗೆ ಅಂದರೆ ಫಾರಿನರ್ಸ್ ಬರೋರು, ಈ ಥರ ಬುಲೆಟ್ ತಗೊಂಡು ಫಾರಿನರ್ಸು ಜುಪ್ ಅಂತ ಹೋಗೋರು. ಸೊ ನಮಗೆ ಒಂಥರ ಕ್ರೇಜ್ ನೋಡೋದು ಅದನ್ನ. ಸ್ಕೂಲ್ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಶಾಲೆಗೆ, 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಬ್ರೇಕ್ಫಾಸ್ಟ್ ಪಾಯಿಂಟ್ ಅನ್ಕೊಂತೀನಿ. ಎಸ್ ವಿ ರೀಚ್ ಅವರ್ ಬ್ರೇಕ್ಫಾಸ್ಟ್ ಪಾಯಿಂಟ್, ಕಾಮಧೇನು. ಓಕೆ ಲೆಟ್ಸ್ ಪಾರ್ಕ್ ಆಲ್ ದ ಬೈಕ್ ಗುರು.
ಏನಪ್ಪ ರಾಜ್ಕುಮಾರ್ ಹೆಂಗಾಗ್ತಿದೆ? ಹೆಂಗಾಗದು ಇವಾಗಲ್ಲ, ಇನ್ನು ಆಮೇಲೆ ಇದೆ ಅಲ್ಲಿ. ನೀವು ಲಾಸ್ಟ್ ಟೈಮ್ ಬರಬೇಕಿತ್ತು, ಮಜಾ ಇತ್ತು. ಓಕೆ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಓಕೆ ಗಾಯ್ಸ್, ಲೈನ್ ಅಪ್. ಸೊ ಬ್ರೇಕ್ಫಾಸ್ಟ್ ಆಯಿತು. ಇಡ್ಲಿ, ವಡೆ, ಸಾಂಬಾರ್ ಮತ್ತು ಕಾಫಿ. ಸೊ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಲೈಟಾಗಿ ನಿದ್ದೆ ಬರ್ತಾ ಇದೆ, ಫೀಲ್ ಆಗ್ತಾಯಿದೆ ನಿದ್ದೆ ಬರೋ ಥರ. ಸೊ ನೋಡೋಣ, ಕಾಫಿ ಕುಡ್ದಿದ್ದೀವಿ, ನಿದ್ದೆ ಬರಲ್ಲ ಅನ್ಕೊತೀನಿ, ಹೋಪ್ಫುಲಿ. ವಾವ್, ಸಖತ್ತಾಗಿದೆ ಗುರು. अरे भैया धीरे चलो ना, दिमाग की बत्ती जला दे बिಡು. ಮನ್ಸಲ್ಲಿ ಎಷ್ಟೇ ಬೇಜಾರಿರಲಿ ಗುರು, ರಿಲ್ಯಾಕ್ಸ್ ಆಗಬೇಕು ಅಂದರೆ ಸುಮ್ಮನೆ ರೈಡ್ ಹೋಗ್ಬಿಡ್ಬೇಕು. ಅಟ್ಲೀಸ್ಟ್ ಈ ದಿನಕ್ಕಾದ್ರೆ ಬೇಜಾರಾದರೂ ಅಟ್ಲೀಸ್ಟ್ ಸ್ವಲ್ಪ ಮರ್ತು ಹೋಗುತ್ತೆ. ಸೊ ಗೈಸ್, ನಾವೀಗ ಆಲ್ಮೋಸ್ಟ್ ವಿ ಆರ್ ಟುವರ್ಡ್ಸ್ ತುಮಕೂರು. 18 kilometers behind. ವಾಟ್ಸಪ್ ಏನಾಯಿತು? ಅಲ್ಲಿ ಆಂಜನೇಯ ದೇವಸ್ಥಾನ ಸ್ಟ್ಯಾಚ್ಯೂ ಸಮಥಿಂಗ್ ಇದೆ. ಅಲ್ಲಿ ಏನು ಮಾಡಿದರೆ, ರೋಡ್ ಬ್ಲಾಕ್ ಆಗಿತ್ತು, ಸ್ಟೋನ್ಸ್ ಎಲ್ಲ ಇತ್ತು. ಕುತ್ಕೊಳ್ಳಿ ನೀವು. ಇಲ್ಲ ಬೇಡ ಇರಿ ಕುತ್ಕೊಳ್ಳಿ ನೀವು. ಕುತ್ಕೊಬೇಕಾ? ಹಾಂ, ಯೋಗೇಶ್ ಬ್ರೋ ಇರಿ ಬೇಡ. ಇಲ್ಲ ಕುತ್ಕೊಳ್ಳಿ ನೀವು, ಆಗಲಿ ಕುತ್ಕೊಳ್ಳಿ ಫಸ್ಟು. ಬ್ರೇಕಲ್ಲೇ ಇಡಿ, ಬ್ರೇಕಲ್ಲೇ. ಓಯ್, ಸ್ಟೋನ್ ಇದೆ ಅಲ್ಲಿ ಬ್ರೋ. ಆಚೆ ಹೊಡೀರಿ, ಸ್ಟ್ರೇಟ್ ಹೋಗ್ಬೇಡಿ ಅಲ್ಲಿ. ಬೇಡ ಯೋಗೇಶ್ ಬ್ರೋ, ಅದು ಇದು ಆಗುತ್ತೆ. ಬರೋ ಇರಿ ಬೀಳ್ತಾರೆ ಇಲ್ಲಿ. ಕುತ್ಕೊಳ್ಳಿ ಹಿಂಗೆ. ಅದು ಗಾರ್ಡ್ ಇದೆಯಲ್ಲ, ಸ್ಟೋನ್ ಟಚ್ ಆಯಿತು, ತೆಗಿಬೇಕದು. ಕಷ್ಟ ಮಾಡಿದ್ರಿ ಇವಾಗ. ಇಲ್ಲ, ತೆಗಿಬೇಕದು ಅಲ್ಲಿಂದ. ಸಾಕು ಅನ್ಸುತ್ತೆ. ಇಲ್ಲ, ಹಿಟ್ಟಾಗುತ್ತೆ ಕೆಲ ಬ್ರೇಕ್. ಆಯ್ತು ಯೋಗೇಶ್ ಬ್ರೋ, ತೆಗ್ಬಿಡಿ. ಅದು ಎರಡು ಹಾಂ, ಇವಾಗ ಆರಾಮಾಗಿ ಇನ್ನೇ ಬನ್ನಿ ಯೋಗೇಶ್ ಬ್ರೋ ಇಟ್ಕೊಳ್ಳಿ. ಹಿಂದೆ ಬರ್ತೀರ? ಹಾಂ, ಆರಾಮಾಗಿ ಬನ್ನಿ. ಅಬ್ಬಾ, ಏನಿಲ್ಲ, ಬಿದ್ದಿಲ್ಲ. ಅಂದರೆ ಗಾಡಿನ ಲೈಟಾಗಿ ಹಂಗೆ ಇಳಿಸ್ಬಿಟ್ಟೆ ನೆಲಕ್ಕೆ. ಯಾಕೆಂದರೆ ಏನಾಗ್ತಿತ್ತು ಅಂದರೆ, ಅದು ಸೈಡಲ್ಲಿ ಕಲ್ಲಿದ್ವಲ್ಲ, ಕಲ್ಲು ನಂದು ಗಾರ್ಡ್ ಸ್ವಲ್ಪ ಅಗಲ ಇದೆ, ಇಂಜಿನ್ ಗಾರ್ಡು. ಸೊ ಹಂಗಾಗಿ ಅದು ಟಚ್ ಆಗಿಬಿಡ್ತು ಇಂಜಿನ್ ಗಾರ್ಡು. ಸೊ ಟಚ್ ಆಗಿದ ತಕ್ಷಣ ಗಾಡಿ ಸ್ಲೋ ಮಾಡಿದೆ. ವಾವ್, ಸ್ಟ್ಯಾಚ್ಯೂ ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ಒಂದು ಮೀನಿಂಗ್ ಇದೆ. ಥ್ಯಾಂಕ್ಸ್ ಬ್ರೋ. ಅದು ಗಾರ್ಡ್ ಅಗಲ ಇತ್ತಲ್ಲ, ಈ ಕಡೆ ಕಲ್ಲಿಟ್ಟಸ್ ನಿಂಗೆ ಬಿಡ್ಬಿಡ್ತು. Wow, what a view, man. See that view. ಬಂಡೆ ಇದೆ, ರೋಡ್ ಇದೆ ಆ ಕಡೆ. ವಾವ್,
ಕೆರೆನೋ ನದಿನೋ ಗೊತ್ತಿಲ್ಲ, ಇಷ್ಟು ದೊಡ್ಡ ನದಿ ಅಂತೂ ಅಲ್ಲ, ಬಟ್ ಕೆರೆ ಥರ ಇದೆ, ಇಷ್ಟು ದೊಡ್ಡ ಕೆರೆ ಇದೆ. ಅಲ್ಲೇನೋ ಮಾಡ್ತಿದ್ದಾರೆ, ಬ್ರಿಡ್ಜ್ ಮಾಡ್ತಿದ್ದಾರೆ, ಪಾಸಿಂಗ್ ಬ್ರಿಡ್ಜ್. ಇವ್ರ ಬೈಕ್ಸ್ ಎಲ್ಲ ಆರಾಮಾಗಿ ಹೋಗ್ತದೆ, ದಡ ಬಡ ಅಂತ ಹೋಗ್ತಾರೆ. ನಾನು ಆ ಥರ ಹೋದ್ರೆ ಅಷ್ಟೇ ಕತೆ ಹೋಗಿತ್ತು. ಫಸ್ಟ್ ಲೊಕೇಶನ್ ಹನುಮಾನ್ ಸ್ಟ್ಯಾಚ್ಯೂ ನೋಡಾಯಿತು. ನೆಕ್ಸ್ಟ್ ಲೊಕೇಶನ್ ತುಮಕೂರು ವಾಚ್ ಟವರ್. ಒಂದು ಸ್ವಲ್ಪ ಫೋಟೋಸು, ಒಂದು ಸ್ವಲ್ಪ ವೀಡಿಯೋಸು, ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡಾಯಿತು. ನಮಗೆ ಅಷ್ಟೆಲ್ಲ ವೆರೈಟಿ ರೀಲ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ, ಬಟ್ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಂಡ್ವಿ. ಫೋಟೋಸು ಚೆನ್ನಾಗಿ ಬರೋಲ್ಲ ನಮಗೆ ತೆಗಿಯೋಕ್ಕೆ. ತುಂಬ ಬಾಯಾರಿಕೆ ಆಗ್ತಿದೆ. ನೀರು ಬ್ಯಾಗಲ್ಲಿದೆ, ಬಟ್ ಅದು ಹಿಂದೆ ಟೈ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಒಂದು ಹೈಡ್ರೇಷನ್ ಬ್ಯಾಗ್ ತೊಗೊಬೇಕು. ಅದು ಹೆಂಗಿರುತ್ತೆ ಅಂದರೆ ಬ್ಯಾಗ್ ಥರ ಹಾಕೊಬೋದು, ಚಿಕ್ಕ ಬ್ಯಾಗ್ ಬರುತ್ತೆ, ಪೈಪು ಈ ಥರ ಹೆಗಲ ಹತ್ರ ಬರುತ್ತೆ. ಎಲ್ಲರ ಹತ್ರ ಆಲ್ಮೋಸ್ಟ್ ಇದೆ, ಕೆಲವ್ರ ಹತ್ರ. ಸೊ ನಮ್ಮ ಹತ್ರ ಇಲ್ಲ, ತೊಗೊಬೋದು, ತುಂಬ ಯೂಸ್ಫುಲ್ ಆಗುತ್ತೆ ಅದು. ಇಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳಿದ್ದಾವೆ, ಹಳ್ಳಿ. ಹೂವಿನ ತೋಟ, ಹೂವಿನ ತೋಟ ಮಾಡ್ಕೊಂಡಿದ್ದಾರೆ ಮನೆ ಹತ್ರನೇ ಕೆಲವರೆಲ್ಲ. ಸೊ ಮೇಲೆ ಒಂದು ಬೆಟ್ಟದ ಮೇಲೆ ಕೋಟೆ ಥರ ಕಾಣಿಸ್ತಾ ಇದೆ. ಓಕೆ, ಲೆಟ್ಸ್ ಸಿ ಏನೇನು ಸೀನರೀಸ್ ಇದೆ, ಏನೇನು ಥಿಂಗ್ಸ್ ನೋಡೋಕ್ಕೆ ನಮಗೆ ಸಿಗತ್ತೆ ಅಲ್ಲಿ ಅಂತ. ಈ ಕಡೆಲ್ಲ ಜಾಸ್ತಿ ಬಂಡೆಗಳು ಇರೋದ್ರಿಂದ, ಬೆಟ್ಟಗಳು ಇರೋದ್ರಿಂದ ಕ್ವಾರಿ ಮತ್ತು ಆ ಥರದ್ದು ಕೆಲವೊಂದು ಪ್ಲೇಸಸ್ ನಿಮಗೆ ನೋಡೋಕ್ಕೆ ಸಿಗತ್ತೆ. ವಾವ್, ಸಿ ದ್ಯಾಟ್ ಮ್ಯಾನ್, ಸಿ ದ್ಯಾಟ್. ಸಖತ್ತಾಗಿದೆ ಗುರು ಬೆಟ್ಟ. ಅದು ಒಂದೇ ಬೆಟ್ಟ ನೋಡಿ, ಅದು ಒಂದೇ ಬೆಟ್ಟ, ಸಿಂಗಲ್ ಸ್ಟೋನ್, ಪೀಸ್ ಅಲ್ಲ ಅದು. ಒಂದು ಊರೇ ಒಂದು ಕಲ್ಲು ಬಂಡೆ. ಮೇಲೆ ದೇವಸ್ಥಾನ ಇದೆಯೇನೋ ಗೊತ್ತಿಲ್ಲ, ನೋಡೋಣ. ನಮ್ಮ ಡೆಸ್ಟಿನೇಷನ್ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಡೆಸ್ಟಿನೇಷನ್ ಎಷ್ಟು ಮಜಾ ಕೊಡುತ್ತೆ ಅಂತ. ಇಲ್ಲೆಲ್ಲ ಮನೆಗಳಿದ್ದಾವೆ, ಎತ್ತು ಇದೆ ಮನೆ ಮುಂದೆ. ಹುಣಸೆ ಮರ ನೋಡಿ ಗುರು, ಇಮಲಿ. ಹಳ್ಳಿ ಒಳಗೆ ನಮ್ಮ ಪ್ರವೇಶ. ಇಲ್ಲಿ ಲೋಕಲ್ ನಾಯಿಗಳ ಅಟ್ಯಾಕ್ ಆಗುವ ಎಲ್ಲ ಸಾಧ್ಯತೆ ಅಂತ ಹೇಳಿ ಒಂದು ಸೆಕೆಂಡ್ ಆಗಿಲ್ಲ ಗುರು, ಟೈರ್ ಮುಂದೆ ಬಂದ್ಬಿಡ್ತು. ಬಟ್ ಅದು ಅಟ್ಯಾಕ್ ಮಾಡಕ್ಕೆ ಬಂದಿಲ್ಲ, ಅವರು ಸೀದಾ ರೋಡ್ ಕ್ರಾಸ್ ಮಾಡ್ತಾ ಇದೆ. ಕಾಫಿ ಟೈಮ್, ಕರೆಕ್ಟ್ ಟೈಮ್ ಇವಾಗ ಎಕ್ಸಾಕ್ಟ್ಲಿ 9:45, 9:42. ಸೊ ಎಲ್ಲರೂ ಕೃಷಿ ಕೆಲಸ ಮಾಡಿಕೊಂಡು ಕಾಫಿ ಕುಡಿಯೋ ಟೈಮ್. ಕಾಣಿಸ್ತಿದೆ, ಐ ಸಾ ವಾಚ್ ಟವರ್ ನನಗೆ ಕಾಣಿಸ್ತು. ಅಲ್ಲಿ ಕಾಣಿಸ್ತಿದೆ ಬ್ಲೂ ಕಲರ್, ಮೇ ಬಿ ಅದೇನೋ ಅಥವಾ ಬೇರೆ ಇದೆಯಾ ಅಂತ ಕನ್ಫರ್ಮ್ ಇಲ್ಲ. ಬಟ್ ಐ ಥಿಂಕ್ ದ್ಯಾಟ್ ಈಸ್ ದ ಡೆಸ್ಟಿನೇಷನ್. ಬಟ್ ಅದು ಹೈಟಲ್ಲಿಲ್ಲ, ಹೈಟಲ್ಲಿದ್ದರೆ ಇನ್ನೂ ಮಸ್ತಾಗಿರೋದು ಅನಿಸುತ್ತೆ. ಇದು ಹೆಂಗಿದೆ ಅಂದರೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನಾರ್ಮಲ್ ಆಗಿದೆ, ಕಾಣಿಸ್ತಾ ಇದೆ. ಹೋಗ್ತಾ ಯಾವ ರೇಂಜಿಗೆ ಆಫ್ ರೋಡಿಂಗ್ ಇರುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಷ್ಟು ರಿಸ್ಕಿ ಅನಿಸಿಲ್ಲ ನನಗೆ. ಬಟ್ ಈಗ ಬೆಳಿಗ್ಗೆ ಮಾಡಿದ್ದು ಫಸ್ಟ್ ಲೊಕೇಶನ್ದು ಆಫ್ ರೋಡಿಂಗ್, ಅದು ಚಿಕ್ಕದಾದ್ರೂ ಒಂದು ಸ್ವಲ್ಪ ರಿಸ್ಕ್ ಆಯಿತು. ಬಿದ್ದುಬಿಟ್ಟೆ ಅಲ್ವಾ ಅಲ್ಲಿ. ಬೆಟ್ಟಗಳು ನೋಡ್ಗುರು ಎಷ್ಟು ಸ್ಟ್ರೈಟ್ ಆಗಿದೆ. ಪಾಪ ಎಕ್ಸ್ಪೀರಿಯನ್ಸ್. ಭಯ ಆಗ್ತಾ ಇದೆ ಇವತ್ತು ಬೆಳಿಗ್ಗೆಯಿಂದ. ನನಗೆ ಭಯ ಆಯಿತು, ಕರೆಕ್ಟ್ ಆಯ್ತು ನನ್ನ ಭಯ.
ಓ ನಾನು ಹಾಕಿರೋ ಜೀನ್ಸ್ ಪ್ಯಾಂಟೇ ಸ್ವಲ್ಪ ಪ್ರಾಬ್ಲಮಲ್ಲಿದೆ. ಎಲ್ಲಾದರೂ ಗುರು ಇವರು ಹೋದ್ರಾ? ಇದೇ ರೋಡಾ? ಸೊ ಅದಕ್ಕೆ ನನಗೆ ಪ್ರಾಪರ್ ರೈಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಬೇರೆ ಪ್ಯಾಂಟ್ ಹಾಕ್ಕೊಬೇಕಿತ್ತು, ಇದು ಸ್ವಲ್ಪ ಅನ್ಕಂಫರ್ಟೇಬಲ್ ಇದೆ. ವಾವ್, ಅಮೇಝಿಂಗ್ ಮ್ಯಾನ್, ದಿಸ್ ಈಸ್ ಅಮೇಝಿಂಗ್. ಎಲ್ಲ ಇಲ್ಲಿಂದ ಹೋಗ್ತಾರೆ, ಅವ್ರು ಅಲ್ಲಿಂದ ಹೋಗ್ತಾರೆ. ನಮಗೆ ಅದು ರಿಸ್ಕ್ ಬೇಡ ಗುರು, ಜಾರುತ್ತೆ ಗಾಡಿ. ಹಿಂಗೆ ಸಾಕು ಅಲ್ವಾ? ಓ ಓ ಕ್ರೇಜಿ ಕ್ರೇಜಿ ಗಾಯ್ಸ್. ಪರ್ಸನ್, I'm the last person in the group. Prabhakar, where is Prabhakar? ಆಫ್ರೋಡಿಂಗ್ ಬೀಟ್ ಟೈರ್ಸ್ಗಳೇ ಬೇಕು. ಸೊ ಇಲ್ಲಿ ಪಾಪಸ್ ಕಳ್ಳಿದೆ ನೋಡಿ, ಇದೊಂಥರ ನಮ್ಮ ಕಡೆ ಇದಕ್ಕೆ ಒಂಥರ ಕಳ್ಳಿ ಅಂತಾರೆ, ಬಟ್ ಇದು ಕಳ್ಳಿ ಅಂದರೆ ಕದ್ದಿಯೋ ಕಳ್ಳಿ ಅಲ್ಲ.